ನೋಡಿ ಇವಾಗ ನಾವು ಮಡಾಯಿಕಾವು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಇದು ಬಹಳ ಅಂದರೆ ಬಹಳ ಪುರಾತನದ್ದು, ಹಾಗೆಯೇ ಭಾರಿ ಕಾರಣಿಕ ಉಳ್ಳಂಥ ಒಂದು ದೇವಸ್ಥಾನ ಇದು. ಶತ್ರು ಸಂಹಾರ ಪೂಜೆಗೆ ಯಾವುದು? ಶತ್ರು ಸಂಹಾರ ಪೂಜೆ. ಓಕೆ, ಶತ್ರು ಸಂಹಾರ ಪೂಜೆಗೆ ವಿಶೇಷವಾದಂಥ ಇಲ್ಲಿ ಈ ದೇವಸ್ಥಾನ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬರ್ತಿರೋದು. ನೋಡಿ ದೇವಸ್ಥಾನ ಹೋಗೋ ಪಕ್ಕದಲ್ಲೇ ಕೆರೆ. ಇವತ್ತಂತೂ ಕೆರೆ ನೋಡಿ ನೋಡಿ ಸಾಕಾಗಿದೆ ನಮಗೆ. ದೇವಸ್ಥಾನ ಅಂತೂ ರಶ್ ಇದೆ ನೋಡಿ, ಬ್ಲಾಕ್ ಉಂಟು, ತುಂಬ ರಶ್ ಇದೆ ಅಂತೆ. ಆ್ಯಕ್ಚುಲಿ ದೇವಸ್ಥಾನ ಬಂದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕು ಅಂತಂದರೆ ನೋಡಿ ಈ ರೀತಿಯಾಗಿ ಪಂಚೆ ಹಾಕೊಂಬರ್ಬೇಕಂತೆ. ಹಾಗಾಗಿ ಪಂಚೆ ಹಾಕಿ ಒಳಗೆ ಹೋಗ್ತಿರುವಂಥದ್ದು. ಇದೆ ದೇವಸ್ಥಾನ ಹೇಗಿದೆ ಇದು ದೇವಸ್ಥಾನ. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ, ಹಾಗೆ ನಾನು ಹೊರಗಡೆ ಮಾಡ್ತಾ ಇದ್ದೇನೆ. ಬಹಳ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಹಳೇ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಒಮ್ಮೆ ನೋಡಲೇಬೇಕು ಹಾಗಿದೆ. ದೇವಸ್ಥಾನದ್ದು ದೇವರ ದರ್ಶನ ಎಲ್ಲ ಮುಗೀತು, ಸೂಪರ್ ಆಗಿ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಒಂದು ಕಾಯಿ ತಗೊಂಡು ಎಂಥದ್ದು ದೃಷ್ಟಿ ತೆಗೆಯೋದು ಅಂತ ಬರುತ್ತೆ. 30 ರೂಪಾಯಿ ಒಂದು ಕಾಯಿ, ತೆಂಗಿನಕಾಯಿ. ಅದನ್ನ ತಗೊಂಡು ಅಲ್ಲಿ ಭಾಗ ಮಾಡ್ತಾರೆ. ಒಂದು ವೇಳೆ ಆ ಭಾಗ ಸಮವಾಗಿ ಬಂದರೆ ನಮಗೆ ದೃಷ್ಟಿ ಏನಿಲ್ಲ ಅಂತ ಹೇಳಿ, ಒಂದು ವೇಳೆ ವಾರಕೋರೆಯಾಗಿ ಅಥವಾ ಒಂದು ದೊಡ್ಡದೊಂದು ಸಣ್ಣದು ಬಂದರೆ ದೃಷ್ಟಿ ಇದೆ ಅಂತ ಹೇಳಿ. ಹೌದಾ? ಹಾಂ, ನನಗೆ ಹೆಚ್ಚು ಗೊತ್ತಿಲ್ಲ, ನನಗೆ ಅಚಲ್ ಹೇಳಿದ್ದು. ಹಾಗಾಗಿ ನಾವು ಹೋಗಿ ಅಲ್ಲಿ ಕೊಟ್ವಿ ಕಾಯಿ. ಜಸ್ಟ್ ಕಲ್ಲಿಗೆ ಹೊಡಿತಾರೆ, ಆಗ ಹೊಡೆದಾಗ ಸಮವಾಗಿ ಭಾಗವಾದಾಗ ಅದು ದೃಷ್ಟಿ ಇಲ್ಲ ಅಂತ ಹೇಳಿ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಮುಗಿಸಿ ಆಯಿತು. ಈಗ ಇಲ್ಲಿಂದ ಹೊರಟು ಇನ್ನೊಂದು ಯಾವುದೋ ದೇವಸ್ಥಾನ ಹೋಗ್ತಾರೆ, ನೋಡಬೇಕು. ನಮ್ಮ ಗ್ಯಾಂಗ್ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ, ನಾವು ಮಾತ್ರ ಇಲ್ಲಿದ್ದೀವಿ. ಹಾಂ, ನೀನು ಮಾತಾಡಿ, ಸುಮ್ಮನೆ ಇರೋದಂತ. ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬಂದಷ್ಟು ಮಳೆಯಲ್ಲಿ ಏನೋ ಹಾಕಿ ದಬ್ಬ ಹಾಕಿ ಆ ಕಡೆ ಏನೋ ತಿಳ್ಕೊಳ್ತೀವಿ. ಕನ್ನಡ ತಮಿಳು ಎಲ್ಲ ಮಿಕ್ಸ್ ಮಾಡಿ ಮಾತಾಡಿ ಏನೋ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ. ಸರಿ, ಇನ್ನು ಹೊರಡು ಇನ್ನೂ ಬೇರೆ ದೇವಸ್ಥಾನ ಹೋಗ್ಲಿಕ್ಕಿದೆ. ಇವತ್ತು ಫುಲ್ ದೇವಸ್ಥಾನನೇ. ಕೇರಳಕ್ಕೆ ಬಂದು ಹಾಗೆ ಹೋದ್ರೆ ಆಗುತ್ತಾ? ಅದಕ್ಕೋಸ್ಕರ ಒಂದು ಲಾಟ್ರಿ ತಗೊಂಡ್ವಿ. ನಾ ಬೇಡ ಅಂತ ಹೇಳಿದ್ರೆ ಒತ್ತಾಯ ಮಾಡಿ 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 ತಲೆ ತಿಂದುಬಿಟ್ರು. ಹಾಗೆ ಸರಿ ಅಂತ ಹೇಳಿ ಒಂದು ತಗೊಂಡೆ. 50 ರೂಪಾಯಿ, 50 ಡ್ರಾ ಅಂತೆ. ಬಂದರೆ 1 ಕೋಟಿ, ಹೋದರೆ 50 ರೂಪಾಯಿ. ಹಾಗೆ ಆಗಿದೆ ಈಗ ಪರಿಸ್ಥಿತಿ. ನನಗೊಂದು ಐಸ್ ಕ್ರೀಮ್ ತೆಗೆದುಕೊಡಿ ಅಂದದ್ದು. ಐಸ್ ಕ್ರೀಮ್ ಎಲ್ಲ ತಿನ್ನಬಾರ್ದು. ಆಯ್ತು, ಈಗ ಇನ್ನು ನಾವು ನೆಕ್ಸ್ಟ್ ಟ್ರಿಪ್ಪು ಕೇಳುವ. ನಮ್ಮ ನೆಕ್ಸ್ಟ್ ಟ್ರಿಪ್ಪು ಹೋಸ್ಟಲ್ಲಿದ್ದಾರೆ, ಅವರು ಎಲ್ಲ ಇದು ನೋಡ್ಕೊಳ್ಳೋದು, ಕರ್ಕೊಂಡು ಹೋಗುವಂಥದ್ದೆಲ್ಲ ಅಲ್ಲಿ ಹೋಗಿ ನೋಡ್ಕೋಬೇಕು. ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಕತೆ ಅನ್ನೋದು. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಂತಂದರೆ ಸುಮಾರಾಗಿ ಈ ಕಲ್ಲು ಪ್ರದೇಶ ಆಗಿರೋದ್ರಿಂದ ಬಹಳ ಹೀಟ್ ಇದೆ. ಇವಾಗ ನಾವು ಬಂದಿರುವಂಥದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಏನಾಗಲಿ, ಕೇರಳದಲ್ಲಿ ನೋಡಲಿಕ್ಕೆ ದೇವಸ್ಥಾನ ಭಾರಿ ಚಂದ. ನೋಡಿ, ಇಲ್ಲೂ ಸಹ ಹಾಗೆ ಆ ಕೆಂಪು ಕಲ್ಲಲ್ಲಿ ಕಟ್ಟಿರುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಹಿಂದ್ಗಡೆ ಆ್ಯಕ್ಚುಲಿ ಇಲ್ಲಿ ಕೆರೆ, ದೊಡ್ಡ ಕೆರೆ, ಅದು ಆಮೇಲೆ ತೋರಿಸ್ತೀನಿ ನಾನು. ನೋಡಿ, ಇದೊಂದು ಎಷ್ಟು ಕರುವಾಗಿ ಕಟ್ಟಿದ್ದಾರೆ, ಮೂಲೆ ಇಲ್ಲ, ಕರುವಲ್ಲಿದೆ. ಹಾಗೆ ಇಲ್ಲೊಂದು ದೀಪ ನೋಡಿ, ಇದು ದೀಪಸ್ತಂಭ ಜಸ್ಟ್ ದೀಪ ಹಚ್ಚಲಿಕ್ಕೆ ಚೆನ್ನಾಗಿದೆ ಇದು. ಇದು ದೇವಸ್ಥಾನದ ಎಂಟ್ರೆನ್ಸ್. ನಿಮಗೆ ತೋರಿಸ್ಬೇಕಂತೇಳಿ ಕೆರೆ ನೋಡ್ಲಿಕ್ಕೆ ಬಂದೆ. ಅವರೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು, ಬಿಸಿಲು ಅಂತೇಳಿ. ನಾವು ಕಂಟೆಂಟ್ ಕ್ರಿಯೇಟರ್ಗಳು ಹೀಗೆ ಬಿಸಿಲು, ಮಳೆ, ಗಾಳಿ ಏನು ನೋಡಲಿಕ್ಕಿಲ್ಲ, ಹೋಗಿ ನೋಡ್ತಾ ಇರಬೇಕಾಗತ್ತೆ. ನೋಡಿ, ಇದು ಕೆರೆ. ಕೆರೆಯಲ್ಲಿ ಮೀನು ಕಾಣ್ತಾ ಇಲ್ಲ, ಎಷ್ಟು ದೊಡ್ಡದಿದೆ ನೋಡಿ ಕೆರೆ. ಈ ಮೂಲೆಯಿಂದ ಹಿಡಿದು ಈ ಮೂಲೆ ತನಕ ಇದೆ ನೋಡಿ, ಎಷ್ಟು ದೊಡ್ಡ ಕೆರೆ. ಚೆನ್ನಾಗಿದೆ ಅಲ್ವಾ? ಇವಾಗ ನಾವು ಬಂದಿರುವಂಥದ್ದು ಪರಶಿನವಡ ಟೆಂಪಲ್ ಅಂತೇಳಿ. ಹೆಸರು ನಿಮ್ಗೆ ಕರೆಕ್ಟ್ ಆಮೇಲೆ ಹೇಳ್ತೀನಿ ನಾನು. ಮೇಲೆ ಹೋಗ್ಲಿಕ್ಕುಂಟು, ಕೆಳಗೆ ಹೋಗ್ಲಿಕ್ಕುಂಟು, ಎಂಥ ವಿಷಯ ಗೊತ್ತಿಲ್ಲ. ನೋಡ್ಬೇಕೀಗ. ಸಾವ ಮೇಲೆ ತೊಗೊಂಡಿದ್ದಾಳೆ. ಈ ದೇವಸ್ಥಾನಕ್ಕೆ ಮೆಟ್ಲಲ್ಲಿ ಇಳ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನಾವು ನೋಡಿ ಅಲ್ಲಿಂದ ಬಂದಿದ್ದು, ಮೇಲೆಯಿಂದ ಕೆಳಗೆ ನಡ್ಕೊಂಡು ಹೋಗಬೇಕು. ಇನ್ನೂ ಹೋಗ್ಲಿಕ್ಕಿದೆ.
ಅದೇ ಇಲ್ಲಿ ಸುತ್ತ ಅಂಗಡಿ ಇದೆ ಎಷ್ಟು, ಅದು ಒಂದು ಮಾರ್ಕೆಟ್ ಒಳಗೆ ನಡ್ಕೊಂಡು ಹೋದಾಗ್ತಾ ಉಂಟು. ಅದೇ. ಎರಡೂ ಕಡೆ ಸಹ ಅಂಗಡಿ. ದೇವರ ದರ್ಶನ ಎಲ್ಲ ಆಯಿತು, ಊಟ ಆಯಿತು. ಎಷ್ಟು ಜನ ಅಂದರೆ ತುಂಬ ರಶ್ಶು. ನನ್ನ ಹಿಂದೆ ನೋಡ್ಬೋದು ನೀವು, ಬಹಳ ಅಂದರೆ ಬಹಳಷ್ಟು ಜನ ಇದ್ದಾರೆ, ತುಂಬ ರಶ್ ಇದೆ. ಈ ರಶ್ ನಡುವಲ್ಲಿ ನಂದು ಚಪ್ಪಲಿಲ್ಲ, ಸಾಮೇನ್ ಚಪ್ಪಲಿಲ್ಲ. ನಾವು ಚಪ್ಪಲ್ ಇಲ್ಲದೆ ಹುಡುಕಿ ಸಾಕಾಯಿತು. ಅಲ್ಲೊಂದು ಡೋರ್ ಹತ್ರ ಚಪ್ಪಲ್ ಇಟ್ಟಿದ್ವಿ ಆ್ಯಕ್ಚುಲಿ, ಅಲ್ಲಿಂದ ನಿಲ್ತಾ ನೋಡೋದು ಎಲ್ಲೂ ಕೂಡ ಚಪ್ಪಲಿಲ್ಲ. ಸರಿ ಇನ್ನು ಹೊರಡೋದು. ನಂದು ಚಪ್ಪಲ್ ಸಿಕ್ತು, ಅವಳ ಚಪ್ಪಲ್ ಸಿಗಲಿಲ್ಲ. ಹುಡುಕಾಡ್ತಿದ್ದಾಳೆ ಇನ್ನೂ ಕೂಡ. ಅದು ಕೂಡ ನನ್ನ ಚಪ್ಪಲ್ ಎಲ್ಲಿತ್ತು, ಒಂದು ಎಲ್ಲಿಯೋ ಇನ್ನೊಂದು ಎಲ್ಲೋ. ದೇವಸ್ಥಾನ ದರ್ಶನ ಆದ ನಂತರ ಇವಾಗ ನೋಡಿಲ್ಲ ಪರ್ಚೇಸ್ ಆಗ್ತಾ ಉಂಟು. ಆಮೇಲೆ ನಿಜವಾಗ್ಲೂ ಇದು ದೇವಸ್ಥಾನ ಜಾತ್ರೆ ಗೊತ್ತಾಗೋದಿಲ್ಲ, ಅಷ್ಟು ಒಂದು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ. ಪರ್ಚೇಸ್ ಆಯಿತು. ಮಗಳಿಗೊಂದು ತಗೊಂಡ್ಲು, ಕ್ಲಿಪ್ ತಗೊಂಡ್ಲು. ನೋಡ ತೋರಿಸು ಕ್ಲಿಪ್ಪು. ಅದೇ ಕ್ಲಿಪ್ ತಗೊಂಡಿದ್ದಾಳೆ. ತುಂಬ ಇದೆ ನೆಲದಲ್ಲಿ. ಇಲ್ಲಿಂದ ಒಂದು ಸುಮಾರು 1 ಕಿಲೋಮೀಟರ್ ಇರ್ಬೋದು. ಫುಲ್ ಶಾಪ್ಗಳಿದ್ದಾವೆ ಎರಡು ಸೈಡ್ ಕೂಡ, ಗೊಂಬೆದ್ದು ಅದು ಇದು ಅಂತ ಹೇಳಿ. ಮಕ್ಕಳನ್ನ ಮತ್ತೆ ಕರ್ಕೊಂಬಂದರೆ ಒಂದು ಪಜಿತಿ, ಮತ್ತು ತುಂಬ ಕಾಸ್ಟ್ಲಿ ಆಯ್ತು ರೇಟೆಲ್ಲ, ಭಾಳ ಕಾಸ್ಟ್ಲಿ. ನಾವೊಂದು ಗೊಂಬೆಗೆಲ್ಲ ರೇಟ್ ಮಾಡಿದ್ವಿ, ತುಂಬ ಕಾಸ್ಟ್ಲಿ ಇದೆ. ಎಲ್ಲ ಮುಗಿಸ್ಕೊಂಡು ಚಪ್ಪಲೆಲ್ಲ ಮಿಸ್ ಮಾಡಿಕೊಂಡು ಹೊಸದೊಂದು ಚಪ್ಪಲ್ ತಗೊಂಡು ಈಗ ಹೋಗ್ತಾ ಇದ್ದೀವಿ ರೋಡಲ್ಲಿ ನಡ್ಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ. ನಮ್ಮ ಹಿಂದೆ ಇದ್ದಾರೆ ನೋಡಿ, ಎಲ್ಲ ಅಡ್ಕ ಬರ್ತಿದ್ದಾರೆ. ಅವ ಸೂರ್ಯ ಕಣ್ಣಿಗೆ ಹೊಡಿತಿದ್ದಾನೆ. ಸಾಕಾಯಿತು, ತಲೆ ಸ್ಟಾರ್ಟ್ ಆಯ್ತು ನಿಜವಾಗ್ಲೂ. ಅಷ್ಟೊಂದು ರಶ್ ಇತ್ತು, ಅದಕ್ಕಿಂತ ದೊಡ್ಡದಾಗಿ ಚಪ್ಪಲ್ ಹುಡ್ಕುವಂಥದ್ದು ಮೇನ್ ಟಾಸ್ಕ್ ಚಪ್ಪಲ್ ಹುಡುಕೋದು. ನಂದು ಒಂದು ಚಪ್ಪಲ್ ಸಿಕ್ತು, ಇನ್ನೊಂದು ಚಪ್ಪಲ್ ಎಲ್ಲಿತ್ತು, ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದಪ್ಪ, ಅಷ್ಟು ದೂರದಲ್ಲಿ ಇನ್ನೊಂದು ಚಪ್ಪಲ್ ಇತ್ತು. ಇಟ್ಕೊಂಡು ಬರುವವ್ರು ಚಪ್ಪಲ್ ಇಲ್ಲಿ ದೇವಸ್ಥಾನ ಬರುವವ್ರು ಚಪ್ಪಲ್ ಎಂತ ಮಾಡ್ಬೇಕು, ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇರ್ತದಲ್ಲ ಅಲ್ಲೇ ಇಡಬೇಕು. ಹಾಗೆ ಹೋಗಿ ಸೈಡಲ್ಲಿ ಇಡುದು ಅಂತ ಇಡ್ಲಿಕ್ಕೆ ಹೋಗ್ಬೇಕು. ಅದು ದೇವಸ್ಥಾನ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಭಾರಿ ಅಂದರೆ ಭಾರಿ ಜನ. ಇವಾಗ ಸಂಡೆ ಆಗಿರೋದ್ರಿಂದ ಭಾಳ ಜನ ಇದ್ದರು. ಇಲ್ಲೊಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿದ್ರಪ್ಪ. ಬಟ್ ನಮಗೆ ಜಾತ್ರೆ ಹೋದಾಗಾಯಿತು. ಹಾಂ, ಎಷ್ಟು ಎಂತ ಮಕ್ಕಳಿಗೆ ಎಷ್ಟು ಆಟದ ಸಾಮಾನು ಬೇಕು ಅಷ್ಟು ಉಂಟಿಲ್ಲಿ. ನನ್ನ ಮಕ್ಕಳು ಮಾತ್ರ ಬರ್ತಿದ್ರು, ಇವತ್ತು ಒಳ್ಳೆ ಟ್ಯಾಕ್ಸ್ ಬೀಳ್ತಿತ್ತು. ಅದು ನಿಜ ಮಾರೆ. ಫೈನಲ್ ಆಗಿ ನಮ್ಗೆ ಇಲ್ಲಿ ಬಸ್ ಇದೆ, ಬಟ್ ತುಂಬ ರಶ್ ಇತ್ತು. ಹಾಗಾಗಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹಿಂದೆ ಕೂತಿದ್ದಾರೆ. ಟೋಟಲ್ ಆಗಿ 2 ರಿಕ್ಷಾ ಮಾಡಿದ್ವಿ, ಅದ್ರಲ್ಲಿ ಹೋಗ್ತಾ ಇದ್ವಿ. ಇಲ್ಲಾಂತಂದರೆ ಸುಮ್ಮನೆ ವೆಯ್ಟ್ ಮಾಡಬೇಕು. ನೋಡಿ ಮುಲ್ಪ ನಿಂತು ನೋಡು, ತುಂಬ ರಶ್ ಇದೆ. ನಾನು ಕೇಳಿದೆ ಸಂಡೇ ನಾರ್ಮಲ್ ಆಗಿ ಹೀಗೆ ಅಂತೆ. ಸುಮ್ಮನೆ ನಡೆದದ್ದು ಇಲ್ಲಿಂದ ಅಲ್ಲಿ ತನಕ ನಡೆದು ಪುನಃ ಇಲ್ಲಿಂದಲೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಥವಾ ಸ್ಟ್ಯಾಂಡ್ ನಾಡತ್ತಿನ. ಸರಿ, ನಾವು ಈಗ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹೋಗ್ತಿದ್ದೇವೆ. ನೋಡ ಟ್ರೈನಲ್ಲಿ ಇನ್ನು ನಿಮಗೆ ನಾನು ಟ್ರೈನಲ್ಲಿ ಸಿಗ್ತೇನೆ. ತುಂಬ ಅಂದರೆ ತುಂಬ ಸುಸ್ತಾಗಿದೆ ಈಗ. ಎಂತ ಸುಸ್ತು, ಮತ್ತೆ ನಡೆದು ಸಾಕಾಗಿದೆ. ಬಿಸಿಲು ಬೇರೆ, ಎಕ್ಸರ್ಸೈಸ್ ಇವತ್ತು. ಬಿಸಿಲು ಬೇರೆ. ಇವತ್ತು ಮಲಗೋದು ಮಾತ್ರ ಗೊತ್ತಿರುತ್ತೆ. ಫುಲ್ ಇದ್ದೆ ನಮಗೆ. 3 kg 100 ರೂಪಾಯಿ ಅಂತೆ ಅನಾನಸ. ನೋಡಿ ಎಷ್ಟು ಚೆನ್ನಾಗಿದೆ. ನದಿ ಅನ್ಸುತ್ತೆ, ಈ ಕಡೆ ಸಹ ಇದೆ. ಫೈನಲ್ ಆಗಿ ಬಂದು ಟ್ರೈನಲ್ಲಿ ಕೂತೀವಿ. 4 ಗಂಟೆ ಬಂದು ಕೂತಿದ್ದೇವೆ. ಇದೀಗ ಹೊರಡೋದು 5 ಗಂಟೆಗಂತೆ. 1 ಗಂಟೆ ಟೈಮು ಟ್ರೈನಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು. ಇವಳಂತೂ ಸುಮ್ಮನೆ ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಎಲ್ಲ ಮುಗಿಸಿ ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಪುತ್ತೂರು ಬಸ್ಸಲ್ಲಿ ಇದ್ದೀವಿ.
ಬಸ್ಸಲ್ಲಿ ಹೋಗೋದು ಮಜಾನೇ ಬೇರೆ ಅಲ್ಲ. ಈ ಮಾತನ್ನ ಕೇಳಿ ಮಕ್ಕಳು ಹೋಗ್ತಿದ್ದೆ. ಓಕೆ ಅಂತೂ ಇಂತೂ ಫೈನಲ್ ಮನೆಗೆ ಆಗಿ ತಲುಪಿದ್ವಿ. ಸುಮಾರು ಎಷ್ಟು 8:45 ಆಯ್ತು. ನಮ್ಮ ಜೊತೆ ಬಂದವರು ಇನ್ನೂ ಅಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ. ಇಲ್ಲ ಈಗ ಈಗ ಮೋಸ್ಟ್ಲಿ ಬಂದಿರ್ಬೋದು ಅವರು. ನಾವು ನಾವು ಬಂದು ಮನೆಗೆ ರೀಚ್ ಆದ್ವಿ. ಇನ್ನು ಫ್ರೆಶ್ ಅಪ್ ಆಗೋದು, ಮಲಗೋದು, ಊಟ ಮಾಡಿ ಮಲಗೋದು. ಬಾಸಿ ಹೋಗ್ತದೆ, ಸುಸ್ತಾಯ್ತು, ತಾಯಿ ಮಲಗಿದಾಗ್ತದೆ. ಓಕೆ, ನಾವು ಹಾಗಾದ್ರೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.